ಕರ್ನಾಟಕದಲ್ಲಿ ಒಂದು ಮಾತಿದೆ, ದಸರಾ ಸಮಯದಲ್ಲಿ ಮೈಸೂರಿಗೆ ಹೋಗಬೇಕು, ದೀಪಾವಳಿ ಸಮಯದಲ್ಲಿ ಹಾಸನಕ್ಕೆ ಹೋಗಬೇಕು ಅಂತ. ಹೌದು, ದಸರಾ ಸಮಯದಲ್ಲಿ ಹೇಗೆ ಮೈಸೂರು ವಿಜೃಂಭಿಸುತ್ತದೆಯೋ ಅದೇ ರೀತಿ ದೀಪಾವಳಿ ಸಮಯದಲ್ಲಿ ಹಾಸನ ಕೂಡ ವಿಜೃಂಭಿಸುತ್ತದೆ. ಇದಕ್ಕೆ ಕಾರಣ ಹಾಸನದ ಊರು ದೇವತೆ ಹಾಸನಾಂಬೆ. ಹೌದು, ಪ್ರತಿ ವರ್ಷ ದೀಪಾವಳಿಯ ಸಮಯದಂದು ಕೇವಲ 12 ದಿನಗಳಿಗೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆಯ ಪವಾಡಗಳು ಹಲವಾರಿವೆ. ಹಾಸನ ನಗರಕ್ಕೆ ಈ ದೇವಸ್ಥಾನದಿಂದಲೇ ಹೆಸರು ಕೂಡ ಬಂದಿರೋದು. ಹಾಸನ ಹಲವಾರು ವಿಷಯಗಳಿಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹಾಸನದ ಕೆಲವು ಆಶ್ಚರ್ಯ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಹಾಸನ KA 13. ಹಾಸನವನ್ನು ಮಲೆನಾಡಿನ ಹೆಬ್ಬಾಗಿಲು, ಶಿಲ್ಪಕಲೆಗಳ ಬೀಡು, ಹೊಯ್ಸಳರ ನಾಡು ಎಂದೇ ಕರೆಯಲಾಗುತ್ತದೆ. ಹಾಸನ ಹೃದಯವಂತರ ನಗರವೆಂದೇ ಹೆಸರುವಾಸಿಯಾಗಿದೆ. ಹಾಸನ ಮಲೆನಾಡು ಮತ್ತು ಬಯಲುಸೀಮೆ ನಡುವೆ ಇರುವುದರಿಂದ ಇಲ್ಲಿನ ವಾತಾವರಣ ಹಾಗೂ ವಾಯುಗುಣ ಅತ್ಯಂತ ಆಹ್ಲಾದಕರವಾಗಿ ಕೂಡಿರುತ್ತದೆ. ಹಾಸನ ನಗರವು ಬೆಚ್ಚನೆ ಮುಂಜಾನೆಗಳ, ತಂಪಾದ ಮತ್ತು ಕೊರೆಯುವ ಸಂಜೆಗಳ ಅನುಭವವನ್ನು ನೀಡುತ್ತದೆ. ಹಾಸನ ನಗರ ಸಮುದ್ರ ಮಟ್ಟದಿಂದ ಸುಮಾರು 934 ಮೀಟರ್ ಎತ್ತರದಲ್ಲಿದ್ದು ಬೆಂಗಳೂರು, ಮೈಸೂರು ಹಾಗೂ ಇತರೆ ಹವಾಮಾನವನ್ನು ಹೊಂದಿದೆ. ಹಾಸನ ನಗರವು ಊರ ದೇವತೆಯಾದಂತಹ ಹಾಸನಾಂಬೆ ದೇವತೆಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ದಕ್ಷಿಣ ಭಾರತದ ವಿಸ್ತಾರ ಆಳ್ವಿಕೆಯನ್ನೊಳಗೊಂಡ ಮತ್ತು ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾದ ಹೊಯ್ಸಳರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿ ಹಾಸನವನ್ನ ತಮ್ಮ ಆಡಳಿತದ ಕೇಂದ್ರ ಸ್ಥಾನವನ್ನಾಗಿ ಮಾಡಿದ್ದರು. ಹಾಸನವನ್ನ ಹಿಂದೆ ಸಿಂಹಪುರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಹಾಸನದ ಜನರು ರಾಜಕೀಯ ಮತ್ತು ಆರ್ಥಿಕ ಬಗ್ಗೆ ಬಹಳ ತಿಳುವಳಿಕೆಯನ್ನು ಹೊಂದಿದ್ದಾರೆ. ಹಾಸನದ ಸರಾಸರಿ ಸಾಕ್ಷರತಾ ಪ್ರಮಾಣ 89 ಇದೆ. ಇದು ರಾಷ್ಟ್ರೀಯ ಸರಾಸರಿ ಅಂದರೆ 59ಕ್ಕಿಂತ ಹೆಚ್ಚಾಗಿದೆ. ಪುರುಷರ ಸಾಕ್ಷರತೆ ಪ್ರಮಾಣ ಸುಮಾರು 90 ಇದ್ದರೆ ಮಹಿಳೆಯರ ಸಾಕ್ಷರತೆ ಪ್ರಮಾಣ 79 ಇದೆ. ಹಾಸನದ KSRTC ಬಸ್ಸು ನಿಲ್ದಾಣ ದೇಶದ 2ನೇ ಅತಿ ದೊಡ್ಡ ನಿಲ್ದಾಣ ಎಂದು ಕೀರ್ತಿಗೆ ಪಾತ್ರವಾಗಿದೆ. 11ನೇ ಶತಮಾನದಲ್ಲಿದ್ದ ಪಾಳೆಗಾರ ಚನ್ನಕೃಷ್ಣಪ್ಪ ನಾಯಕರಿಂದ ಹಾಸನವು ನಿರ್ಮಾಣವಾಯಿತೆಂದು ಇತಿಹಾಸವು ಸಾರುತ್ತದೆ. ಕೃಷಿ ಇಲ್ಲಿ ಜನರ ಪ್ರಮುಖ ಉದ್ಯೋಗವಾಗಿದ್ದು ಇಲ್ಲಿನ ಆರ್ಥಿಕತೆಯ ಪ್ರಮುಖ ಭಾಗವಾಗಿದೆ. ಇದರ ಜೊತೆಗೆ ಮೈಸೂರು ಮಿನರಲ್ಸ್ ನಡೆಸುವ ಕ್ರೋಮೈಟ್ ಗಣಿಗಾರಿಕೆಯು ಆರ್ಥಿಕತೆಗೆ ಪ್ರಮುಖ ಕೊಡುಗೆಯನ್ನು ನೀಡುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಕೇಂದ್ರ ಇಸ್ರೋದ ಪ್ರಮುಖ ನಿಯಂತ್ರಣ ಕೇಂದ್ರ ಹಾಸನದಲ್ಲಿದೆ. ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯನ್ನು ನಿಯಂತ್ರಿಸುವ ಇಂಡಿಯನ್ ಸ್ಪೈಸ್ ರಿಸರ್ಚ್ ಆರ್ಗನೈಸೇಷನ್ ಮಾಸ್ಟರ್ ಕಂಟ್ರೋಲ್ ಹಾಸನದಲ್ಲೇ ಇರೋದು. ಹಾಸನವು ಐತಿಹಾಸಿಕವಾಗಿ ಮಹತ್ವ ಪಡೆದಿರುವ ನಗರವಾದರೂ ಸಹ ಇದು ವೇಗವಾಗಿ ಬೆಳೆಯುತ್ತಿರುವ ಒಂದು ನಗರ ಆಗಿ ಗುರುತಿಸಿಕೊಂಡಿದೆ. ಹಾಸನದ ರೈಲ್ವೆ ವ್ಯವಸ್ಥೆಯು ಭಾರತೀಯ ರೈಲ್ವೆ ನೈಋತ್ಯ ವಲಯದ ಅಡಿಯಲ್ಲಿ ಬರುತ್ತದೆ. ಹಾಸನದ ರೈಲ್ವೆ ನಿಲ್ದಾಣದ ಮೂಲಕ ದೇಶದ ಉಳಿದ ಭಾಗಗಳ ಜೊತೆ ಸಂಪರ್ಕ ಹೊಂದಿದೆ. ಅಂದ ಹಾಗೆ ಹಾಸನಕ್ಕೆ ಮಂಗಳೂರು ಬಾಜ್ಪೇಯಿ ನಿಲ್ದಾಣ ಅಂದರೆ 115 ಕಿಲೋಮೀಟರ್ ದೂರದಲ್ಲಿರುವ ವಿಮಾನ ನಿಲ್ದಾಣ ಹತ್ತಿರದ ನಿಲ್ದಾಣವಾಗಿದೆ. ಹಾಗೆಯೇ ಬೆಂಗಳೂರು ವಿಮಾನ ನಿಲ್ದಾಣ ಹಾಸನದಿಂದ 187 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹಾಸನದಲ್ಲಿ ಇತ್ತೀಚೆಗೆ ಹೊಸ ವಿಮಾನ ನಿಲ್ದಾಣದ ಶಂಕುಸ್ಥಾಪನೆಯಾಗಿದ್ದು 2022ರಿಂದ ಕಾರ್ಯಾಚರಣೆ ಮಾಡಬಹುದೆಂದು ನಿರೀಕ್ಷಿಸಲಾಗಿದೆ. ಈ ವ್ಯವಸ್ಥೆಯಿಂದ ವಾರ್ಷಿಕವಾಗಿ 3 ದಶಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡುವ ಸಾಮರ್ಥ್ಯ ಮತ್ತು 1 ಲಕ್ಷ ಟನ್ ಸರಕು ಸಾಗಣೆ ಸಾಮರ್ಥ್ಯ ಹೊಂದುವ ನಿರೀಕ್ಷೆ ಇದೆ. ಹಾಸನದಲ್ಲಿ ರಾಜ್ಯದಲ್ಲೇ ಶ್ರೇಷ್ಠವಾದ ಶಾಲಾ ಕಾಲೇಜುಗಳನ್ನು ಕೂಡ ಹೊಂದಿದೆ. ಅದರಲ್ಲಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಹಾಗೂ ಅರಕಲಗೂಡು ವರದರಾಜಲು ಕಾಂತಮ್ಮ ಕಾಲೇಜು, AVK ಕಾಲೇಜು ಅತ್ಯಂತ ಹೆಸರನ್ನು ಮಾಡಿವೆ. ಹಾಸನಾಂಬ ದೇವಾಲಯದಿಂದ ಹಾಸನ ಎಂಬ ಹೆಸರು ಪಡೆದಿದೆ. ಹಾಸನಾಂಬ ದೇವಾಲಯ ಹಾಸನದ ಹೃದಯ ಭಾಗದಲ್ಲಿದ್ದು ಇಲ್ಲಿನ ರಾಜಗೋಪುರವನ್ನು ಹೊಸದಾಗಿ ನಿರ್ಮಿಸಲಾಗಿದೆ. ಈ ಗೋಪುರವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದ ಪ್ರಾಂಗಣದಲ್ಲಿ ಮುಖ್ಯವಾಗಿ 3 ದೇವಾಲಯಗಳಿವೆ. ಅವುಗಳೆಂದರೆ ದರ್ಬಾರ್ ಗಣಪತಿ ದೇವಾಲಯ, ಹಾಸನಾಂಬ ದೇವಾಲಯ ಮತ್ತು ಸಿದ್ದೇಶ್ವರ ದೇವಾಲಯ.
ಇಲ್ಲಿ ಇನ್ನೊಂದು ಮುಖ್ಯವಾದ ಸ್ಥಳವೆಂದರೆ ಕಳ್ಳಪ್ಪನ ಗುಡಿ. ಇಲ್ಲಿ 3 ವಿಗ್ರಹಗಳಿದ್ದು ಅವುಗಳು ದೇವಾಲಯವನ್ನು ಕಳ್ಳತನ ಮಾಡಲು ಬಂದು ದೇವಿಯ ಅವಕೃಪೆಗೆ ಒಳಗಾಗಿ ಕಳ್ಳರು ವಿಗ್ರಹವಾಗಿ ಇಲ್ಲಿ ಮಾರ್ಪಡಿಸಲ್ಪಟ್ಟಿದ್ದಾರೆ. ಈ ದೇವಾಲಯ ದೀಪಾವಳಿಯ ಸಂದರ್ಭದಲ್ಲಿ 12 ದಿನಗಳ ಕಾಲ ಮಾತ್ರ ಈ ದೇವಾಲಯವನ್ನು ತೆರೆಯಲಾಗುತ್ತದೆ. ಇಲ್ಲಿನ ವಿಶೇಷತೆ ಏನೆಂದರೆ ಪ್ರತಿ ದೀಪಾವಳಿಯಲ್ಲಿ ಹಚ್ಚಿದ ದೀಪವು ಮುಂದಿನ ವರ್ಷದವರೆಗೂ ಬೆಳಗುತ್ತಿರುತ್ತದೆ ಹಾಗೂ ಹೂಗಳು ಕೂಡ ಯಾವಾಗಲೂ ತಾಜಾವಾಗಿರುತ್ತದೆ. ಕರ್ನಾಟಕದಿಂದ ದೇಶವನ್ನು ಪ್ರತಿನಿಧಿಸಿ ಅಂದರೆ ಪ್ರಧಾನಮಂತ್ರಿಗಳನ್ನು ಕೊಟ್ಟ ಹೆಗ್ಗಳಿಕೆ ಹಾಸನಕ್ಕಿದೆ. ಹೌದು, ಅವರೇ HD ದೇವೇಗೌಡ. ಅವರು ಭಾರತದ 12ನೇ ಪ್ರಧಾನಿ ಮಂತ್ರಿಗಳು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ಮಣ್ಣಿನ ಮಗ ಎಂದೇ ಇವರು ಖ್ಯಾತರಾಗಿದ್ದರು. ಹಾಸನ ಕನ್ನಡ ಸಾಹಿತ್ಯಕ್ಕೂ ಕೂಡ ಹಲವಾರು ಕೊಡುಗೆಗಳನ್ನು ಕೊಟ್ಟಿದೆ. ಅವುಗಳಲ್ಲಿ ಮುಖ್ಯವಾಗಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಅಂದ ಹಾಗೆ ಹಾಸನದಲ್ಲಿರುವ ಪುರದಮ್ಮ ದೇವಸ್ಥಾನ ಅತ್ಯಂತ ಹೆಸರುವಾಸಿಯಾದಂತಹ ದೇವಸ್ಥಾನ ಕೂಡ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿ ದೇವಿಗೆ ಪೂಜೆ ಮಾಡಲು ಯಾವ ಪೂಜಾರಿಯೂ ಇಲ್ಲ. ಹೌದು, ಇಲ್ಲಿಗೆ ಬರುವ ಭಕ್ತರೇ ಇಲ್ಲಿಯ ಪೂಜಾರಿಗಳು. ಈ ದೇವಾಲಯಕ್ಕೆ ಬರುವ ಭಕ್ತರೇ ತಮಗಿಷ್ಟವಾದ ರೀತಿಯಲ್ಲಿ ಪೂಜೆ ಮಾಡಬೇಕು. ಯಾಕಂದರೆ ಭಕ್ತರ ಆಸೆಯನ್ನು ನೆರವೇರಿಸುವ ತಾಯಿಗೆ ಪೂಜೆಯನ್ನು ಅವರೇ ಮಾಡಬೇಕೆನ್ನುವುದು ಆಸೆಯಾಗಿದೆ. ಮಧ್ಯರಾತ್ರಿವರೆಗೂ ಕೂಡ ಭಕ್ತಾದಿಗಳು ಬಂದು ತಮಗಿಷ್ಟವಾಗಿರುವ ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಇದೇ ಕಾರಣ ಇಲ್ಲಿ ಯಾವ ಅರ್ಚಕರನ್ನು ಕೂಡ ಪೂಜೆ ಮಾಡಲು ನೇಮಕ ಮಾಡಿಲ್ಲ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆ ವಿಡಿಯೋನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.